ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯೆ ಹೇಗೆ ಲಭ್ಯ ಆಗ್ತಿದೆ, ಹೇಗೆ ಅರೇಂಜ್ಮೆಂಟ್ಗಳೆಲ್ಲ ಆಯಿತು ಅಂತ ಹೇಳಿ? ಭಾಳ ಒಳ್ಳೆಯ ಒಂದು ಸ್ಪಂದನ ನಮಗೆ ಸಿಕ್ಕಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಕೃಷಿ ಮೇಳಕ್ಕೆ ವಿಶೇಷ ಒತ್ತು ಕೊಡ್ತಾ ಇದ್ದೇವೆ. ನಮ್ಮ ಆಗುವ ವಿರಾಸತ್, ನುಡಿಸಿರಿ, ಜಾಂಬೂರಿಗಳಲ್ಲೆಲ್ಲ ಇದರ ಹಿಂದೆ ಒಂದು 20 ಬಾರಿ ನಾವು ಕೃಷಿ ಮೇಳವನ್ನು ಭಾಳ ಅದ್ಧೂರಿಯಾಗಿ ಮಾಡಿದವರು. ನನ್ನ ತಂದೆ ಕೃಷಿಕರು, ಅವರು ಕೀರ್ತಿಶೇಷರಾದ ಮೇಲೆ ಹೋದ ವರ್ಷ ಮತ್ತು ಈ ವರ್ಷ ಒಂದು ಅವರ ಹೆಸರಿನಲ್ಲಿ ಬೇರೆ ಒಂದು ಈಗ ಈ ರೀತಿಯ ಒಂದು ಹಲಸನ್ನು ಮುಂದೆ ಇಟ್ಟುಕೊಂಡು, ಕೃಷಿಯನ್ನು ಮುಂದೆ ಇಟ್ಟುಕೊಂಡು ಒಂದು ರೀತಿಯ ಸ್ವದೇಶಿ ಚಿಂತನೆಯಲ್ಲಿ ಈ ಕಾರ್ಯಕ್ರಮಗಳು ನಡೀತದೆ. ಇದು 2ನೇ ಬಾರಿ ನಡೆಯುವಂಥ ಹಲಸು ಮೇಳ ಸಮೃದ್ಧಿ ಅಂತೇಳಿ ಹೆಸರಿನಲ್ಲಿ ನಡೆಯುವಂಥದ್ದು. ಇಲ್ಲಿ ಕೂಡ ನಾವು ಮುಖ್ಯವಾಗಿ ಹಲಸನ್ನು ಮುಂದೆ ಇಟ್ಟುಕೊಂಡು ಈ ಒಂದು ಜೂನ್ನಲ್ಲಿ ಮಳೆಗಾಲದಲ್ಲಿ ಸಿಗುವಂಥ ಎಲ್ಲ ಹಣ್ಣು ಹಂಪಲುಗಳನ್ನು ಇಟ್ಟುಕೊಂಡು ಅದರಿಂದ ತಯಾರಾಗುವ ಎಲ್ಲ ಆಹಾರಗಳನ್ನು ಕೂಡ ಮೂಲವಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದರ ಜೊತೆ ಬೇರೆ ಬೇರೆ ಹಣ್ಣುಗಳನ್ನು ಕೂಡ ಇಲ್ಲಿ ಮೇಳದಲ್ಲಿ ತಂದು ಇದರ ಒಟ್ಟಿಗೆ ನಮ್ಮ ಸ್ವದೇಶಿ ಚಿಂತನೆಯಲ್ಲಿ ಭಾಳಷ್ಟು ಕರಕುಶಲಗಳು ಇದೆ. ಈ ಕರಕುಶಲಗಳು ಕೂಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ದೇಶಕ್ಕೆ ಸಂಬಂಧಪಟ್ಟಿದೆ. ಹಾಗೆ ದೇಶೀಯ ಮಟ್ಟದ ಕರಕುಶಲವನ್ನು ಕೂಡ ಇಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ. ಇದರ ಒಟ್ಟಿಗೆ ತುಂಬ ಆಹಾರೋತ್ಸವ, ನಮ್ಮ ಬೇರೆ ಬೇರೆ ರೀತಿಯ ಆಹಾರಗಳನ್ನು ಮೇಳಗಳು ಕೂಡ ಇಲ್ಲಿ ನಡೀತಾ ಇದೆ. ಒಂದು ರೀತಿಯಲ್ಲಿ ಇದು ಸ್ವದೇಶಿ ಚಿಂತನ. ಅದು ಕೂಡ ನಮ್ಮ ಒಂದು 22,000 ಮಕ್ಕಳು ಮೂಲವಾಗಿ ಈ ವಿದ್ಯಾಸಂಸ್ಥೆಯಲ್ಲಿದ್ದಾರೆ. ಅವರ ಈ ಆವರಣದಲ್ಲಿ ಆಗುವಾಗ ಸಾರ್ವಜನಿಕರು, ಬೇರೆ ಯುವಶಕ್ತಿಗಳು ಮತ್ತು ನಮ್ಮ ಯುವಕರು ಎಲ್ಲ ಸೇರಿಕೊಂಡು ನಡೆಯುವ ಈ ಕಾರ್ಯಕ್ರಮ. ಈ ವರ್ಷ ಒಂದು 300 ಸ್ಟಾಲ್ಗಳು ಬಂದಿದೆ. ಬಹಳಷ್ಟು ಜನರು ನಿನ್ನೆಯೂ ಬಂದು ಒಂದು 10-20 ಸಾವಿರ ಜನ ನೋಡಿದ್ದಾರೆ. ಇವತ್ತು ಅಷ್ಟೇ ಪ್ರಮಾಣದವರು ಬಂದು ನೋಡ್ತಾ ಹೋಗ್ತಾ ಇದ್ದಾರೆ. ನಾಳೆಯೂ ಕೂಡ ಅತಿ ಹೆಚ್ಚು ಜನರು ಬರಲಿಕ್ಕಿದ್ದಾರೆ. ಈ ಮೇಳದಲ್ಲಿ ನಿಮ್ಮ ಆಳ್ವಾಸಿನ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗಗಳು ಅವರ ಪಾಲುದಾರಿಕೆ ಹೇಗಿದೆ, ಅವರ ಇನ್ವಾಲ್ವ್ಮೆಂಟ್ ಹೇಗಿದೆ? 100ಕ್ಕೆ 100 ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲೇಬೇಕು. ಅದು ನಮ್ಮ ಮನೆಯ ಹಬ್ಬ. ಮನೆಯ ಹಬ್ಬ ಆಗುವಾಗ ನಮ್ಮ ಜವಾಬ್ದಾರಿ ಇದ್ದಂಥ ಸ್ಟಾಫ್ಗಳು ಮತ್ತು ನಮ್ಮೆಲ್ಲ ಡಿಪಾರ್ಟ್ಮೆಂಟ್, ಈಗ ಇವತ್ತಿಗೆ ಆಗುವಾಗ ನಮ್ಮ ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಅಥವಾ ನಮ್ಮ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕೇಂದ್ರ ಇರ್ಬೋದು, ನಮ್ಮದು ಬೇರೆ ಬೇರೆ ಇದು ಉಂಟು, ವಿಂಗ್ಗಳುಂಟು. ಅವರೆಲ್ಲ ಇದರಲ್ಲಿ 100ಕ್ಕೆ 100 ತೊಡಗಿಸ್ಕೊಳ್ತಾರೆ. ಮತ್ತು ನಮ್ಮ ಮಕ್ಕಳು ಅವರಿಗೊಂದು ನಮ್ಮ ಮನೆಯ ಹಬ್ಬದ ಹಾಗೆ, ಅವರಿಗೆ ಏನು ಮುಜುಗರ ಇಲ್ಲದೆ ಅವರು ಬಂದಿದ್ದಲ್ಲಿ ಭಾಗವಹಿಸುವುದು ಇದು ಭಾಳ ಸಂತೋಷ ವಿಚಾರ. ಹೌದು. ಥ್ಯಾಂಕ್ ಯು ಸರ್. ಸಾಯಿ ಎಂಟರ್ಪ್ರೈಸಸ್ ಪುತ್ತೂರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅತುಲ್ಲ ಒಂದು ಹಲಸು ಹಣ್ಣು ಮೇಳ ಸಮೃದ್ಧಿ ಹಲಸು ಹಣ್ಣು ಮೇಳ ಮೂಡಬಿದ್ರೆ ಆಳ್ವಾಸ್ ವಿದ್ಯಾಗಿರಿಟ್
ರೆಸ್ಪಾನ್ಸ್ ಪರವಿಜ್ಜಿ ಎಂಕಲಿಗೆ ಇತ್ತೆ ಪಂಡ ಸ್ಟೂಡೆಂಟ್ನಾಗ್ಲು ಉಳ್ಳೇರಿ ಇತ್ತೆ ಇನಿ ರಜೆ ಇತ್ತು ನೇರ್ತವ್ರೆ ಇನಿ ಜನಕ್ಕಲು ಪೂರ ಅಂತೆ ನೆಟ್ಟು ಬರುವಂತ ಉಳ್ಳೇರಿ ಇತ್ತೆ ಮಧ್ಯಾಹ್ನದ ಬುಕ್ ನಾನು ಎಂಕಲ್ನ ಪೂರ ಈ ಕೃಷಿ ಮಿಷನರೀಸ್ ಪೂರ ಇತ್ತೆ ನೆಟ್ಟು ಎಂಕಲ್ ಎನ್ಕ್ವೈರಿ ದಿಕ್ಕಿನೆಟ್ಟು ಎಡ್ಡೆ ಎನ್ಕ್ವೈರಿ ಕೆಲವು ತಿಕ್ಕದುಂಡು ದಾಲ ಪ್ರಾಬ್ಲಮ್ ದಾಲ ಹಚ್ಚಿ ಎಡ್ಡೆ ಎನ್ಕ್ವೈರಿ ಉಂಟು ಎಂಕಲ್ನ ಐಟಮ್ಸ್ಲಿಗೆ ಪೂರ ಬುಕ್ ಜನ ಒಂತೆ ಕಡಿಮೆ ತೋಜೊಂದು ಉಂಡಿತ್ತೆ ಅನಿತ ಬಯ್ಯದ ಪುರ್ತುಡು ಪಂಡ್ರ ಬಜಿ ಜನ ಜಾಸ್ತಿ ಬರ್ಪುನಂಚಿನ ಚಾನ್ಸಸ್ ಉಂಡು ದಯ ಪಂಡ ಎಲ್ಲೆಲ್ಲ ರಜೆ ಇನಿ ಮಧ್ಯಾಹ್ನದ ಪೂರ ರಜೆ ಇಪ್ಪುಂಡು ಬುಕ್ ಎಂಕಲ್ನ ಐಟಮ್ ಲಂಚನೆ ಸೇಲ್ಸ್ ಪನೀತ ಡಲ್ಲಡ್ ಉಂಡು ಆಂಡ ಪ್ರತಿ ಬಾಕಿದ ಮಿಷನರಿ ಎಂಕ್ವೈರಿ ಪೂರ ಎಡ್ಡೆ ರೀತಿ ನಡತೊಂದುಂಡು ಎಂಕಲ್ಡ ಕೃಷಿ ಮಿಷನರೀಸ್ ಪೂರ ಉಂಡು ಇತ ಬಜ್ಜೆ ಕಲಿಪಿನ ಮಿಷನ್ ಅವಡು ಕಾರ್ಬನ್ ಫೈಬರ್ ದೋಟಿ ಮರ್ದ ಬುಡುಪುನಂಚಿನ ಎಡ್ಡೆಡ್ಡೆ ಕಂಪನಿ ಸಿಂಗಲ್ ಲಾಕ್ ಡಬಲ್ ಲಾಕ್ ಜಿಟೆಕ್ ಕಂಪನಿತ ದೋಟಿಲುಲ್ಲ ಬುಕ್ ಸ್ಪ್ರೇಯರ್ಸ್ ಪೂರ ಉಲ್ಲ ಗಾರ್ಡನ್ ಟೂಲ್ಸುಲು ಪ್ರತಿ ಒಂಜಿಲು ಉಂಡು ಎಂಕಲೇಡ ಕೃಷಿಗೆ ಸಂಬಂಧಪಟ್ಟದ ಜನಕ್ಲೆಗೆ ವಾ ರೀತಿ ಎಂಕಲ ನೆರವೋಡ ಆ ರೀತಿತ ಮಿಷನರೀಸ್ ಪೂರ ಎಂಕಲಟ ಉಂಡು ವೀಡ್ ಕಟ್ಟರ್ ಅವಡು ಚೈನ್ಸು ಪ್ರತಿ ಒಂಜಿಲು ಉಂಡು ಬುಕ್ ಸಬ್ಸಿಡಿ ಮುಖಾಂತರ ಎಂಕಲ ಕೊರೊಂದುಲ್ಲ ಜನಕ್ಲೆಗೆ ಸರ್ಕಾರದ್ದು ಬರ್ಪುನಂಚಿನ ಸೌಲಭ್ಯ ಎಂಚಿನ ಉಂಡ ಐನೆಲ್ಲ ಎಂಕಲ ಜನಕ್ಲೆಗೆ ಒಂದು ಪ್ರಚಾರ ಮಲ್ತದ ಆ ರೀತಿ ಇಟ್ಲೆ ಎಂಕಲ ಕೊರೊಂದುಲ್ಲ ಜನಕ್ಲೆಗೂ ಉಪಕಾರ ಆಪುನಂಚಿನ ರೀತಿ ಆ ರೀತಿ ಎಂಕಲೆಗೆ ಇಂಚಿನವರು ಈ ಆಲಸ್ವನ್ನು ಮೇಳ ಇಂಚಿನ ಪುರ ಕೃಷಿ ಮೇಳ ಅವಡು ಪ್ರತಿ ಒಂಜಿಲ ತಿಕ್ಕಂದ್ರೆ ಎಂಕಲೆಗೆ ಒಂಜಿ ಕಂಪನಿದ ಒಂಜಿ ಇಂದಕ್ಕೆ ಎಂಕಲ್ನ ಪ್ರಚಾರಗೂ ಕೃಷಿಕರಿಗೆ ಬೋಡಪ್ಪನಂಚಿನ ರೀತಿ ಎಂಕಲ ಎಡ್ಡೆ ರೀತಿ ಮಲ್ತೊಂದು ಪೋಂದುಲ್ಲ ಅಂಚ ಅಂತ ನಾವು ನಿಸರ್ಗ ಕೋಕೋ ಪ್ರಾಡಕ್ಟ್ ಅಂತ ಕಂಪೆನಿ, ಇದು ಸೈಬರ್ ಕಟ್ಟೆಯಲ್ಲಿ ರೆಡಿಯಾಗುವಂಥದ್ದು ಪ್ರಾಡಕ್ಟ್ ಕುಂದಾಪುರದಲ್ಲಿ. ಇದರಲ್ಲಿ ಏನಂತ ಹೇಳಿದರೆ ಕೋಕೋ ಪಿಟ್ಟಲ್ಲಿ ಮಾಡಿರುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ ರಾ ಮೆಟೀರಿಯಲ್. ಅದಕ್ಕೆ ನಾವು ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಸಗಣಿ ಗೊಬ್ಬರ, ಮೀನು ಗೊಬ್ಬರ, ಕುದುರೆ ಸಗಣಿ ಮತ್ತು ಟ್ರೈಕೋಡರ್ಮ, ಸುಡೋಮೋನಾಸ್, ಬ್ಯಾಕ್ಟೀರಿಯಾ, ಸೀವೀಡು ಮತ್ತು ಪಂಚಗವ್ಯ ಲಿಕ್ವಿಡು ಇದೆಲ್ಲ ಹಾಕಿ ಕಾಂಪೋಸ್ಟ್ ಮಾಡ್ತೀವಿ. ಅದೊಂದು 7 ತಿಂಗಳು ತಗೊಳುತ್ತೆ ಕಾಂಪೋಸ್ಟ್ ಆಗುವಾಗ. ಅದಾದಮೇಲೆ ನಾವು ಲ್ಯಾಬ್ ಟೆಸ್ಟಿಂಗ್ ಮಾಡ್ತೀವಿ. ಲ್ಯಾಬ್ ಟೆಸ್ಟಿಂಗಲ್ಲಿ ಓಕೆ ಆದಮೇಲೆ ನಾವು ಅದನ್ನು ಎಲ್ಲರಿಗೆ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ. ಅದು 40 kg ಬರುತ್ತೆ. ನಮ್ಮದು ಆರ್ಗ್ಯಾನಿಕ್ ಇದಕ್ಕೆ ಲೈಸೆನ್ಸ್ ಇದೆ, ಕರ್ನಾಟಕದಿಂದ ಮಾನ್ಯತೆ ಪಡೆದಿದೆ ಅದು ಗೊಬ್ಬರ. ಹಾಗಾಗಿ ನಾವು ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಫರ್ಟಿಲೈಸರ್ ಅಂಗಡಿಯಲ್ಲಿ ಸಿಗುತ್ತೆ ನಮ್ಮದು. ಮತ್ತು ತುಂಬ ಒಳ್ಳೆಯ ಪ್ರಾಡಕ್ಟ್ ಅದು ಕೋಕೋಪಿಟ್ಟಿನ ಮಾಡಿರೋದು. ತುಂಬ ಜನ ನಮ್ಮದು ಬಗ್ಗೆ ಲೈಕ್ ಮಾಡ್ತಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ಅಡಿಕೆಗೆಲ್ಲ ತುಂಬ ಒಳ್ಳೆಯದಾಗತ್ತೆ. ಚಿಕ್ಕ ಚಿಕ್ಕ ಹೂವಿನ ಗಿಡಗಳಿಗೆ, ತರಕಾರಿಗೆ, ಪ್ರತಿಯೊಂದಕ್ಕೂ ಆಗುತ್ತೆ. ಎಲ್ಲ ಕಂಟೆಂಟು ಅದರಲ್ಲಿದೆ. ಅದರಲ್ಲಿ ನ್ಯೂಟ್ರಿಯೆಂಟ್ಸು, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಮ್, ಸಲ್ಫರ್, ಜಿಂಕ್, ಐರನ್, ಬೋರನ್, ಮ್ಯಾಲಿಬ್ಡಿನಮ್, ಕ್ಯಾಲ್ಸಿಯಂ ಪ್ರತಿಯೊಂದು ಕಂಟೆಂಟ್ ಅದರಲ್ಲಿ ಆ್ಯಡ್ ಆಗಿರುತ್ತೆ. ಹಾಗಾಗಿ ನಿಮಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಬರೋದಿಲ್ಲ. ಗಿಡದಲ್ಲಿ ಆರೋಗ್ಯವಾಗಿ ಗಿಡ ಬೆಳೆಯುತ್ತದೆ. ಮತ್ತು ನಿಮಗೆ ಹಸಿರಾಗುವಂಥ ಹಳದಿ ಆಗುವಂಥ ಪರ್ಸೆಂಟೇಜು ತುಂಬ ಕಡಿಮೆ ಆಗುತ್ತೆ. ಹಸಿರಾಗಿ ಹಾಗೆ ಉಳಿಯುತ್ತದೆ ಗಿಡದಲ್ಲಿ. ಮತ್ತು ಪತ್ರ ಹರಿತು ಜಾಸ್ತಿ ಆಗುತ್ತೆ ಗಿಡದಲ್ಲಿ, ಯಾಕಂದರೆ ಮೀನಿನ ಕಂಟೆಂಟ್ ಅದರಲ್ಲಿ ಇರೋದ್ರಿಂದ ಗೊಬ್ಬರದಲ್ಲಿ ಪತ್ರ ಹರಿತು ಜಾಸ್ತಿ ಆಗಿರುತ್ತದೆ ಅದರಲ್ಲಿ. ಇಲ್ಲಿ ರೆಸ್ಪಾನ್ಸ್ ತುಂಬ ಒಳ್ಳೆ ಇದಿದೆ ಸರ್ ಇದ್ರ ಬಗ್ಗೆ. ತುಂಬ ಮತ್ತು ಪ್ರಾಡಕ್ಟ್ ಬಗ್ಗೆ ತುಂಬ ಲೈಕ್ ಮಾಡ್ತಾರೆ. ಕೋಕೋಪಿಟ್ ಅಲ್ಲ, ಹಾಗಾಗಿ ತುಂಬ ಲೈಕ್ ಮಾಡ್ತಾರೆ ಅದ್ರ ಬಗ್ಗೆ. ಮತ್ತು ಅದರಲ್ಲಿ ಅಂದರೆ ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. 1 kg ಗೊಬ್ಬರ 4 ಲೀಟ್ರ್ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ನಿಮ್ಗೆ ಅದರಲ್ಲಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತು ಮಣ್ಣಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಜಾಸ್ತಿ ಆಗಿರುತ್ತೆ. ಮತ್ತು ಮಣ್ಣಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸನ್ನು ಗೊಬ್ಬರ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳು ಅದಕ್ಕೆ ಕೊಡುತ್ತದೆ. ಹಾಗಾಗಿ ನಿಮಗೆ ಒಳ್ಳೆ ಯಾವುದೇ ಥರದ್ದು ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ನಮ್ಮದು ಲೈಸೆನ್ಸ್ ಇರೋದ್ರಿಂದ ನಿಮಗೆ ಏನೇ ಪ್ರಾಬ್ಲಮ್ ಆದರೂ ಸಹ ಅದಕ್ಕೆ ನಾವು ಇದು ಕೊಡ್ತೀವಿ, ಪರಿಹಾರ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ಹತ್ರಕ್ಕೆ ಬನ್ನಿ. ಇದು ಬೇಕಾದ ವಸ್ತು ಮನೆಯಲ್ಲಿ
ಮುಖ್ಯವಾಗಿ ಬಿಸಿಲನ್ನು ಓಡಿಸುವ ಸಾಧನ, ಬಿಸಿಲನ್ನೇ ಓಡಿಸುವ ಸಾಧನ. ಬಿಸಿಲು ಓಡಿಸಲಿಕ್ಕಾಗಲ್ಲ, ಬಿಸಿಲಿನ ಹೇಗೆ ಓಡಿಸೋದು, ಬಿಸಿಲಿನ ತಾಪ ಓಡಿಸೋದು. ಯಾವುದು ಲಿಂಬೆ ರಸ ಕುಡಿದ್ರೆ ಬಿಸಿಲಿನ ತಾಪ ಓಡೋದು ಅಲ್ವಾ? ಈಗ ಹೇಳ್ಕೊಡ್ತೇನೆ, ಕಮ್ ದಿಸ್ ಇವು ಕಮ್ ದಿಸ್ ವೆರಿ ಗುಡ್, ಕಮ್ ದಿಸ್. ಈಗ ಒಮ್ಮೆ ಹೇಳ್ಕೊಡ್ತೀನಿ, ನೋಡ್ಕೊಂಡೋಗಿ ಹೇಳಿಕೊಡ್ತೀನಿ, ನೋಡ್ಕೊಂಡೋಗಿ ಹಣ್ಣು ಮುಸುಮಣ್ಣು ಜ್ಯೂಸ್ ಮಾಡೋದು. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಕತ್ತಿ ಬೇಡ, ಚಾಕು ಬೇಡ, ಚೂರಿ ಬೇಡ, ಕೊಯ್ದು ಬೇಡ, ಹೇಗೆ ಮಾಡೋದು ಎಲ್ಲ ಹಾಕ್ಬೇಕು ನೋಡಿ. ನೋಡ್ಕೊಳ್ಳಿ, ಈಗ ಹಣ್ಣು ನಾವು ಎಲ್ಲೂ ಟೈಪ ಮಾಡಿಲ್ಲ, ನೋಡ್ಕೊಳ್ಳಿ. ಇದ್ರ ಮೇಲೆ ಹಿಂಗೆ ಇಟ್ಟರೆ ಸಾಕು, ಜ್ಯೂಸ್ ಎಲ್ಲ ಬರ್ತದೆ ಮೇಲೆ ನೋಡು. ಇರೋದು ನೋಡು, ಇಟ್ಬಿಡು, ಇಲ್ಲಿ ನೋಡ್ಕೊಳ್ಳಿ, ಇಡುದು ಹಿಂಗೆ ಇಟ್ಬಿಟ್ಟು ಅದ್ರ ಮೇಲೆ ಇಡುದು, ಅದ್ರ ಮೇಲೆ ಇದನ್ನ ಇಡುದು. ಜ್ಯೂಸ್ ಚೂಚುಣಿ 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 ಇಲ್ಲಿ ನೋಡಿ, ಜ್ಯೂಸ್ ಬರ್ತದೆ ಮೇಲೆ, ಬೇಡ ಇಲ್ಲಿ ಇಲ್ಲಿ ನೋಡಿ, ಜ್ಯೂಸ್ ಬರ್ತಾ ಇದೆಲ್ಲ ನೋಡಿ. ಬರೀ 30 ರೂಪಾಯಿ. ಇಲ್ಲಿ ನೋಡಿ ಹೇಗೆ ಜ್ಯೂಸ್ ಮಾಡೋದು, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ. ಹತ್ರಕ್ಕೆ ಬನ್ನಿ. ಕಮ್ ನಿಯರ್, ಕಮ್ ನಿಯರ್, ಕಮ್ ನಿಯರ್, ಕಮ್ ನಿಯರ್. ನಾವು ಆನೆ ಮನೆ ಬೆಲ್ಲ ತಯಾರು ಮಾಡಿದೀವಿ, ಸೇರಿಗೆ ಇಟ್ಟಿದ್ದೀವಿ. ಆನೆ ಮನೆ ಬೆಲ್ಲ 120 ರೂಪಾಯಿ ಮಾತ್ರವೇ 1 kg. ಆನೆ ಮನೆ ಬೆಲ್ಲ ಒಳ್ಳೆ ರವೆ ಬರ್ತಾರೆ ಇರ್ತದೆ. ಅಲ್ಲಿ ಟೇಸ್ಟ್ ಮಾಡಿ ಆಮೇಲೆ ತಗೊಳ್ಳಿ. ಇದು ಟೇಸ್ಟ್ ಮಾಡೋದಿಲ್ಲ, ನೋಡು, ಇಲ್ಲಿ ನೋಡ್ಕೊಂಡು ಹೇಳಿಕೊಡ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಹಣ್ಣು ಕುಡಿಯೋದು ಬೇಡ, ಇದು ಮಾಡೋದು ಬೇಡ. ಅಂದ್ರೆ ಈ ಸೆಂಟರ್ ಪಾಯಿಂಟ್ ಇಲ್ಲ, ಈ ಸೆಂಟರ್ ಪಾಯಿಂಟ್ ಉಪಯೋಗಿಸ್ಬೇಕು. ಇಲ್ಲಿ ಹಲ್ಲು ಬರುತ್ತೆ, ಇದು ಫಿಲ್ಟ್ರು, ಇದು ಪ್ಲೇಟ್, ಇದು ಗ್ಲಾಸ್. 4 ಐಟಮ್ ಇದೆ. ಪಾಕೆಟ್ ಹಾಕೊಂಡು 1% ಕುಡಿದು ಬೇಕಲ್ಲಿ ಜ್ಯೂಸ್ ಮಾಡ್ತಾರೆ. ಇರೋದು ಸೆಂಟ್ರಲ್ ಇರೋದು ಎಡಕ್ಕೆ ಬಲ ಜ್ಯೂಸು ಮೇಲೆ ಸಿಪ್ಪೆಗಂಟಾಗುತ್ತೆ. ಹಾಗೆ ತಿನ್ಸಿ ಒಳಗೋದ ಮೇಲೆ ಹಣ್ಣು ಹೋಗ್ತೇವೆ, ಜ್ಯೂಸ್ ಎಲ್ಲ ಮೇಲೆ. ಇಲ್ಲಿ ಗ್ಲಾಸಾಗಿ ಜ್ಯೂಸ್ ಮಾಡೋದು, ಪುನಃ ಪುನಃ ಜ್ಯೂಸ್. ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮುಸುಮೆ ಹಣ್ಣು. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಹಣ್ಣು ಹೋಗ್ತೇವೆ ಅಷ್ಟೇ. ಇಲ್ಲಿ 4 ಕಿಂಡಿ ಬರುತ್ತಲ್ಲ, ಡೋರ್ ಒಳಗಿರಬೇಕು. ಹಣ್ಣು ಹೋಗ್ತೀನಿ, ಡೋರ್ ಮೂಲಕ ಜ್ಯೂಸ್ ಮೇಲೆ ನುಗ್ಗಿ ಮೇಲೆ ಬರ್ತದೆ. ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮುಸುಮೆ ಹಣ್ಣು. ನಾವು ಇಲ್ಲಿ ಆಳ್ವ ಸೆಕೆಂಡ್ PUCಯಲ್ಲಿ ಕಲಿತಿದ್ದೀವಿ. ಎಲ್ಲ ಚೆನ್ನಾಗಿದೆ. ಇದು ಏನು ಲೈಕ್ ಆಯ್ತು ಜಾಸ್ತಿ ನಿಮಗೆ? ಮೇ ಬಿ ಗರ್ಲ್ಸಿಗೆ ಎಲ್ಲ ಇಷ್ಟ ಆಗೋ ಥರ ಜ್ಯುವೆಲರೀಸ್ ಮತ್ತು ತಿನ್ನೋದೇ ಅಷ್ಟೇ. ಎಲ್ಲ ಕಡೆ ಗಿಡಗಳೆಲ್ಲ ನೋಡಿ, ಗಿಡಗಳು ಅಂದರೆ ಒಂದು 20+ ಅವರಿಗೆಲ್ಲ ಗಿಡಗಳೆಲ್ಲ ಇಷ್ಟ ಆಗ್ಬೋದು. ನಮ್ಮಂಥವರಿಗೆ ತಿನ್ನೋದು ಮತ್ತೆ ಇದೆ. ಓಕೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ